ಗುಣಾವದೊಳ್ಕ ಮತ್ತು ನಡಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೂರಿಸಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮಮತಾ ಸಾಗದಾಗಿರುವಂತಹ ಒಂದು ಟಿಕ್ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ಲಾಗಿ ಪಿಜ್ಜಾ ಮಾಡ್ತಾರೆ ಅಂತ ಹೇಳಿದರು. ಹೇಗೆ ಅಂತ ಹೋಗಿತ್ತು. ಎಸ್ ಮ್ಯಾಮ್, ಇವಾಗ ಪಿಜ್ಜಾ ಅಲ್ಲ, ಬ್ರೆಡ್ ಪಿಜ್ಜಾ. ಓಕೆ, ರೆಡಿ ಮಾಡುವಾಗಾದರೆ ಎಂತ ಬೇಕು? ಫಸ್ಟಿಗೆ ತವ ಹೇಳ್ತಿದ್ದೀರಾ? ಓಕೆ, ಹಾಗಾದರೆ ಒಲೆ ಉಡಿಸ್ಕೊಳ್ಬೇಕಲ್ಲ. ಇದಕ್ಕೆ ಆಯಿಲನ್ನು ಹಾಕಬೇಕಾ? ಇಲ್ಲ, ಬಟರ್ ಹಾಕ್ತಿದ್ದೀರಲ್ಲ. ಇದು ಹೇಗೆ ನೀವೇ ಟ್ರೈ ಮಾಡಿದ ಹೇಗೆ ಬ್ರೆಡ್ ಪಿಜ್ಜಾ? ಚೆನ್ನಾಗಿ ಬಂತ ಮನೆಯಲ್ಲೆಲ್ಲ? ಓಕೆ, ಇವತ್ತು ಹಾಗಾದರೆ ಗಮ್ಮತ್ತುಂಟು. ಈಗ ಗ್ಯಾಸ್ ಮೇಲೆ ಇಡಿ. ಓಕೆ, ಸ್ಲೋ ಬೆಂಕಿಯಲ್ಲಿ ಮಾಡಬೇಕಾ? ಬಟರ್ ಹಾಕ್ತಿದ್ದೀರಾ? ಎಸ್. ಓಕೆ, ಗ್ಯಾಸ್ ಮೇಲೆ ಇರಲಿ. ಫೋನ್ ಇರಲಿಲ್ಲ. ಈಗ ಬ್ರೆಡ್ ಹಾಕ್ತಿದ್ದೀರಾ? ಓಕೆ, ಡೈರೆಕ್ಟ್ ಹಾಗೆ ಬ್ರೆಡ್ ಹಾಕೊಡೋದಾ? ಹೌದು, ಅದರ ಮೇಲೆ ಮತ್ತೆ ಇಟ್ಟು. ಓಕೆ ಓಕೆ ಓಕೆ. ಇದು ಬೇಗ ಆಗ್ತದಾ? ಈಸಿ ಆಗುತ್ತೆ? ಇದು ಬೇಗ ಆಗ್ತದೆ. ಈಸಿ ಅಲ್ಲ? ಈಗ ಇದಕ್ಕೆ ಗ್ಯಾಸ್ ಮೇಲೆ ಉಂಟು. ಅದು ಪಿಜ್ಜಾ ಸಾಸ್ ಹಾಕ್ತಿದ್ದೀವಿ. ಪಿಜ್ಜಾ ಸಾಸ್ ಹಾಕ್ತೀವಿ. ಓಕೆ, ಪಿಜ್ಜಾ ಸಾಸ್ ನೀವೇ ರೆಡಿ ಮಾಡೋದಾ ಅಥವಾ ಸಿಗುತ್ತಾ? ಸಿಗ್ತದೆ, ಮತ್ತು ನಾವು ಕೂಡ ರೆಡಿ ಮಾಡ್ಬೋದು ಮಾಡ್ಕೊಳ್ಬೋದಲ್ಲ. ಓಕೆ, ಇದರ ಮಕ್ಕಳಿಗೆಲ್ಲ ಸಂಜೆ ಸ್ಕೂಲ್ ಬಿಟ್ಟು ಬರುವಾಗ ಎಲ್ಲ ಈ ಥರ ಮಾಡಿಕೊಟ್ರೆ ಬ್ರೆಡ್ ಅನ್ನೆಲ್ಲ ವೇಸ್ಟೇ ಆಗಲ್ಲ ನೋಡಿ. ಇಲ್ಲ, ಮತ್ತು ಇದು ಬೇಗ ಆಗ್ತದೆ. ಬೇಗ ಆಗುತ್ತಲ್ಲ, ಅದೇ ಪಿಜ್ಜಾ ಅಂತ ಹೇಳಿದರೆ ಚೆಂದ ಅಲ್ಲ. ಇವಾಗ ಹೆಚ್ಚಾಗಿ ನೋಡಿ ಮಕ್ಕಳೆಲ್ಲ ಜಾಸ್ತಿ ತಿನ್ನೋದು ಪಿಜ್ಜಾ ಇದು ಅಂತ, ಸಿಟಿ ಮಕ್ಕಳೆಲ್ಲ. ಹೌದು, ಹಾಗಾಗಿ ಇವತ್ತು ನಮ್ಮ ಸುರುಚಿ ಅಡುಗೆ ಮನೆ ನೋಡೋರಿಗೆಲ್ಲ ಇವತ್ತು ಪಿಜ್ಜಾ ರೆಡಿ ಆಗ್ತಾ ಉಂಟು. ಮೇಲ್ಗಡೆ ಈಗ ಪಿಜ್ಜಾ ಸಾಸ್ ಅಂತ ಆಯಿತು. ಹೌದು, ಈಗ ಇದಕ್ಕೆ ನೀರುಳ್ಳಿ ಹಾಕ್ತಿದ್ದೀನಿ. ಓಕೆ, ಬೆಂಕಿ ಅಷ್ಟೇ ಸ್ಲೋ ಸಾಕಾ? ಬೆಂಕಿ ಸ್ಲೋನೇ ಇರಲಿಲ್ಲ. ಆಮೇಲೆ ಟೊಮೆಟೊ ಹಾಕ್ತಿದ್ದೀನಿ. ಓಕೆ, ಟೊಮೆಟೊ ಕೂಡ ಚೆನ್ನಾಗಿ ಕಟ್ ಮಾಡಿದ್ರು ಚಿಕ್ಕ ಚಿಕ್ಕದಾಗಿ. ಈರುಳ್ಳಿ ಕೂಡ ಹಾಗೆ ಅಲ್ಲ. ಈಗ ಕ್ಯಾಪ್ಸಿಕಮ್ ಹಾಕ್ತಿದ್ದೇನೆ. ಓಕೆ, ಈ ಥರ ಸ್ನ್ಯಾಕ್ಸ್ ಐಟಮ್ಗೆಲ್ಲ ಕ್ಯಾಪ್ಸಿಕಮ್ ಬಿದ್ದರೆ ಚೆನ್ನಾಗಿರುತ್ತಲ್ಲ. ಹೌದು. ಆಮೇಲೆ ಈಗ ಚೀಸ್ ಹಾಕ್ತಿದ್ದೇನೆ. ಚೀಸ್ ಹಾಕ್ತಿದ್ದೆ. ಪಿಜ್ಜಾಕ್ಕೆ ಮೈನ್ ಬೇಕಾಗಿರೋದು ಇದಲ್ಲ. ಹೌದು, ಚೀಸ್ ಅಂತೂ ಕೆಲವರು ಅದನ್ನು ಏನು ಈ ಥರ ಹುಡಿ ಮಾಡಿ ಹಾಕ್ತಾರೆ, ಕೆಲವರು ಅದನ್ನು ಇಡೀ ಹಾಕ್ತಾರೆ ನೋಡಿ. ಇಡೀ ಪಿಜ್ಜಾಕ್ಕೆ ಹಾಕ್ತಾರಾ? ಇಲ್ಲಲ್ಲ. ಓಕೆ, ಪಿಜ್ಜಾಕ್ಕೆ ಈ ಥರ ಹುಡಿ ಮಾಡಿ ಹಾಕೋದಾ? ಹೌದು. ಓಕೆ, ಬರ್ಗರ್ಗೆಲ್ಲ ಇಡಿ. ಇಡಿ. ಬರ್ಗರಿಗೆ ಹಾಕ್ತಾರೆ. ಹೌದು, ನಾನು ನೋಡಿದ್ದು ಬರ್ಗರ್ನ. ಇದು ಸ್ವಲ್ಪ ಮೆಲ್ಟ್ ಆದಾಗ ಇನ್ನೂ ಚೆನ್ನಾಗಿರುತ್ತಲ್ಲ ಬಿಸಿಗೆ. ಫ್ಲೇವರ್ ಕೊಡೋದೇ ಇಲ್ಲ ಅಂತಲ್ಲ ಅದಕ್ಕೆ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೇನೆ. ಓಕೆ, ನಾವು ಎಲ್ಲವನ್ನು ಕಟ್ ಮಾಡಿ ಇಟ್ಟರೆ ಬೇಗ ಬೇಗ ಆಗುತ್ತಲ್ಲ. ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಹೇಗೆ ಪಾನಿಪುರಿ ಎಲ್ಲ ಮಾಡ್ತಾರೆ, ಕಟ್ ಮಾಡಿ ರೆಡಿ ಮಾಡಿ ಇಟ್ಟರೆ ಈಸಿ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಹಾಕಿದ್ರಾ? ಈಗ ಲಿಡ್ ಕ್ಲೋಸ್ ಮಾಡಿದರೆ ರೆಡಿ ಅಂತ ಹೇಳ್ಬೋದಲ್ಲ. ಇದು ಬೆಂಕಿ ಇಷ್ಟೇ ಇರಲೇ? ಸ್ಲೋಕ್ಕೆ ಇರಲೇ? ಸ್ಲೋ ಅಲ್ಲೇ ಇರಲಿ, ಅದು ಚೀಸ್ ಮೆಲ್ಟ್ ಆಗ್ತದಲ್ಲ. ಮೆಲ್ಟ್ ಆಗುತ್ತಲ್ಲ. ಓಕೆ, ನೀವು ಮನೆಯಲ್ಲಿ ಹೇಗೆ ಟ್ರೈ ಮಾಡಿದ್ರಿ ಈ ಥರದೊಂದು ಮಾಡುವಂತೇಳಿ? ಸಂಜೆ ಟೈಮ್ಗೆ ಏನಾದರೂ ಸ್ನ್ಯಾಕ್ಸ್ ಮಾಡುವಂತೇಳಿ. ಈ ಮಳೆಗಾಲದಕ್ಕೆಲ್ಲ ಮನೆಯಲ್ಲೇ ನಾವು ಈಗ ಹಲಸಿನ ಹಪ್ಪಳ ಇದೆಲ್ಲ ತಿಂತಿರ್ತೇವೆ. ಆದರೆ ಈ ಥರ ಒಂದು ಸ್ಪೆಷಲ್ ಮಾಡಿ ತಿನ್ನುವಂತೆಲ್ಲ. ಮತ್ತು ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ, ಪೇಟೆಗೆ ಹೋಗಿ ಪಿಜ್ಜಾ ತಿನ್ನಲಿಕ್ಕೆ ಆಗಲ್ಲ. ಹಾಗೆ ನೀವು ಮನೆಯಲ್ಲೇ ಟ್ರೈ ಮಾಡಿದ್ದಲ್ಲ. ಓಕೆ, ಎಸ್ ಮ್ಯಾಮ್. ಈಗ ಮಳೆಗಾಲದಲ್ಲಿ ಏನೆಲ್ಲ ಸ್ಪೆಷಲ್ ಅಡುಗೆ ಎಲ್ಲ ಮಾಡ್ತೀರಾ ಮನೆಯಲ್ಲಿ? ಎಣ್ಣೆಯಲ್ಲಿ ಕಾಯಿಸೋದು. ಅದೇ ಇರೋದಾ? ಅಂದರೆ ಏನು ಸ್ಪೆಷಲ್ ಆಗಿ ಮನೇಲಿ ಈಗ ಮಳೆಗಾಲಕ್ಕೆ ರೆಡಿ ಮಾಡಿ ಇಡೋದು ಅದೆಲ್ಲ ಉಂಟು ನೋಡಿ. ಅದು ಉಪ್ಪಿನಕಾಯಿ ಈ ಥರದ್ದೆಲ್ಲ ಮಾಡೋದಲ್ಲ. ಓಕೆ, ಇದೆಲ್ಲ ಮಕ್ಕಳಿಗೆ ಇಷ್ಟ ಆ್ಯಕ್ಚುಲಿ. ನಿಮ್ಮ ಮನೆಯಲ್ಲೆಲ್ಲ ಈ ಥರ ಮಕ್ಕಳೆಲ್ಲ ತಿನ್ನೋದು, ಸ್ಕೂಲಿಂದ ಬರೋದು ತಿನ್ನೋದೆಲ್ಲ ಉಂಟಾ? ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಇಷ್ಟ. ಹೌದು. ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಕಾಣುತ್ತೆ. ತೆಗೆದಿರಾ? ಎಸ್, ನೋಡಿ ಬಿಸಿ ಬಿಸಿಯಾಗಿ ಉಂಟು. ಚೀಸ್ ಅಂತೂ ಹಾಗೆ ಸ್ವಲ್ಪ ಮೆಲ್ಟ್ ಆಗಿದೆಯಲ್ಲ. ಹೌದು, ಇದೀಗ ಆಗಿದೆಲ್ಲ. ಓಕೆ, ಈಗ ಇದನ್ನು ಕಟ್ ಮಾಡ್ತೀರಲ್ಲ. ಓಕೆ, ಡೈರೆಕ್ಟ್ ಈಗ ಸರ್ವ್ ಮಾಡ್ತಿದ್ದೀರಾ? ಓಕೆ, ನೋಡ್ಲಿಕ್ಕೂ ಚೆನ್ನಾಗಿ ಕಾಣ್ತಾ ಉಂಟಲ್ಲ. ಬ್ರೆಡ್ ಪಿಜ್ಜಾ ರೆಡಿ. ಬಿಸಿ ಬಿಸಿಯಾಗಿ ಉಂಟು ನೋಡಿ, ಚೆನ್ನಾಗಿ ಕಾಣ್ತಾ ಉಂಟು ಮ್ಯಾಮ್. ಹೀಗೆ ತೆಗೆದು ಒಂದೊಂದು ಹಾಗೆ ಬಾಯಿಗೆ ಹಾಕೊಳ್ಬೋದಲ್ಲ, ಜಾಸ್ತಿ ಮಾತಾಡಲಿಕ್ಕಿಲ್ಲ. ಟೇಸ್ಟ್ ನೋಡೋದಾದ್ರೆ ಈಗ. ಓಕೆ, ಮಮತಾ ಮ್ಯಾಮ್ ಸಾಕಾಗಿರುವಂತಹ ಬ್ರೆಡ್ ಪಿಜ್ಜಾ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನದು ಟೇಸ್ಟ್ ಮಾಡೋಕ್ಕೆ ಕಾಯ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ.
ಬ್ರೆಡ್ ಪಿಜ್ಜಾ ತಯಾರಿಸುವ ವಿಧಾನ. ಮೊದಲಿಗೆ ಕಾದ ತವಾದ ಮೇಲೆ ಬೆಣ್ಣೆ ಸವರಿ ಬ್ರೆಡ್ ಅನ್ನು ಇಟ್ಟು ಮೇಲಿನಿಂದ ಪಿಜ್ಜಾ ಸಾಸ್ ಸವರಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಚೀಸ್, ಚಿಲ್ಲಿ ಸಾಸ್ ಉದುರಿಸಿ ಮುಚ್ಚಳ ಮುಚ್ಚಿ ಕಾಯಿಸಿ ಚೀಸ್ ಕರಗುವವರೆಗೂ ಕಾಯಿಸಿಕೊಳ್ಳಿ. ಈಗ ಬ್ರೆಡ್ ಪಿಜ್ಜಾ ತಯಾರ್. ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡು ಸರ್ವ್ ಮಾಡಿ ಬ್ರೆಡ್ ಪಿಜ್ಜಾ. ಅಡುಗೆ ಅಂತೂ ರೆಡಿ ಆಗಿದೆ. ಒಂದು ಟಿಕ್ಕ, ಇನ್ನೊಂದು ಪಿಜ್ಜಾ. ಯಾವ್ದು ನೋಡು ಫಸ್ಟ್ ಟೇಸ್ಟ್? ಟಿಕ್ಕನಿಂದರೆ ನೋಡೋಲ್ಲ. ಓಕೆ, ತಗೊಳ್ಳಿ ನೀವು ಕೂಡ. ಇಲ್ಲಿ ತಗೊಂಡು ಸ್ವಲ್ಪ ಮಸಾಲೆ ಎಲ್ಲ ತಗೊಳ್ಬೇಕಲ್ಲ. ಓಕೆ. ಹಾಂ, ಮಸಾಲೆ ಸ್ವಲ್ಪ ಉಂಟಲ್ಲ, ಚೆನ್ನಾಗಿಂಟು ಮ್ಯಾಮ್, ಸಗಲಾಗಿದ್ದು. ಉಪ್ಪು, ಹುಳಿ, ನೀವು ಸ್ವಲ್ಪ ಏನು ಲಿಂಬು ಹಾಕಿದ್ರಲ್ಲ, ಅದರದ್ದು ಹುಳಿ ಕೂಡ ಸ್ವಲ್ಪ ಗೊತ್ತಾಕೊಂಡು. ಮಸಾಲೆ ಚೆನ್ನಾಗಿ ಉಂಟಲ್ಲ, ಟೇಸ್ಟ್ ಅಂತೂ ಗಮ್ಮತ್ತಾಗಿಂಟು. ಇದನ್ನು ಹೀಗೆ ಒಂದು ಪ್ಲೇಟಿಗೆ ಹಾಕಿ ಫುಲ್ ಖಾಲಿ ಮಾಡ್ಬೋದಲ್ಲ. ಈವ್ನಿಂಗ್ ಟೈಮೆಲ್ಲ ಸಿಕ್ಕಿದ್ರೆ ಉಂಟಲ್ಲ, ಮಳೆ ಬಂದಾಗ ಫುಲ್ ಖಾಲಿ. ಈಗ ಸ್ಪೆಷಲಾಗಿ ಪಿಜ್ಜಾ ಅಲ್ಲ, ನಾವು ಹೋಮ್ ಮೇಡ್ ಪಿಜ್ಜಾ ಅಂತ ಹೇಳ್ಬೋದಲ್ಲ. ತಗೊಂಡು ನೀವು ಕೂಡ. ಓಕೆ, ಹಾಂ, ಇದು ಸಾಕೊಂಡು ಮ್ಯಾಮ್. ಸ್ವಲ್ಪ ಖಾರ ಅಂತ ಉಂಟು. ಏನು ಖಾರಕ್ಕೇನು ಹಾಕಿದ್ರು ನೀವು? ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರಲ್ಲ, ಮತ್ತು ಪಿಜ್ಜಾ ಸಾಸ್ ಕೂಡ ಹಾಕಿದ್ದೀರಲ್ಲ. ಏನು ನೀವು ಚೀಸ್ ಹಾಕಿದ್ರಿ ಮತ್ತು ಪಿಜ್ಜಾ ಸಾಸ್ ಕೂಡ ಹಾಕಿದ್ರಲ್ಲ, ಅದು ಗಮ್ಮತ್ತು ಟೇಸ್ಟ್ ಉಂಟು. ಸೇಮ್ ನಾವು ಹೊರಗಡೆಯಿಂದ ಹೇಗೆ ಪಿಜ್ಜಾ ತಗೊಳ್ತೀವಿ ಅದೇ ಥರ ಟೇಸ್ಟ್ ಬರುತ್ತಲ್ಲ. ಇನ್ನೂ ಸ್ವಲ್ಪ ಟೈಮ್ ತಗೊಂಡು ಚೀಸೆಲ್ಲ ಸ್ವಲ್ಪ ಮೆಲ್ಟ್ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಆದರೂ ಇದು ಸರಿಯಾಗಿಲ್ಲ ಮ್ಯಾಮ್, ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ನೋಡಿ, ಒಂದು ಬ್ರೆಡ್ ಇದ್ರೆ ಆಯಿತು. ಚೆನ್ನಾಗಿದೆ. 2 ಡಿಶ್ ಕೂಡ ಚೆನ್ನಾಗಿದೆ. ಅದನ್ನಂತೂ ನೀವು ಏನು ಗ್ರೀನ್ ಟಿಕ್ಕ ಮಾಡಿದ್ರಲ್ಲ, ಅದು ಗೆಂಡದಲ್ಲೆಲ್ಲ ಹಾಕಿ ಮಾಡಿದ ಕಾರಣ ಅದು ಇನ್ನೂ ಸ್ಪೆಷಲ್ ಹೇಳ್ಬೋದು. 2 ಅಡಿ ಕೂಡ ಚೆನ್ನಾಗಿದೆ. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ? ನನಗೆ ಕೂಡ ಖುಷಿ. ನೀವು ಇದೇ ಥರ ಸ್ಪೆಷಲ್ ಡಿಶ್ ಇನ್ನೂ ಕೂಡ ಮಾಡಿಕೊಡಿ ಅಂತ ಹೇಳ್ತಾರೆ. ಹಾಗಾಗಿ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗೆ ನಮಗೆ ಒಂದು ಕರೆಕ್ಟ್ ಬಂದಿದೆ ಡಿಶ್ಗಳು ಕೊಡ್ತಕ್ಕೆ ನಿಮಗೆ. ನಡೆಯಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವ್ರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲಾಗಿ ಸಂತೋಷ್ ರೈಸ್ ಮಿಕ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಜೊತೆಗೆ ನಾವು ಏನೇ ಅಡುಗೆ ಮಾಡಿದ್ರು ಮಸಾಲ ಅಂತೂ ಬೇಕಲ್ಲ, ಹಾಗಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಮಮತಾ ಮ್ಯಾಮ್ ಸಾಗದಂತಹ ಗ್ರೀನ್ ಟಿಕ್ಕಾ ಮತ್ತು ಸ್ಪೆಷಲ್ಗಾಗಿ ಬ್ರೆಡ್ ಪಿಜ್ಜಾ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಎಲ್ಲಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.